ಬಾಯ್ ಬಾಯ್ ಇಂಡಿಯಾ. ಬೆಂಗಳೂರು ಒಂದು 1 ಮಂತ್ 1 ಅವರ್ ಥರ ಹೆಂಗೆ ಫಾಸ್ಟಾಗಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. Hello everyone, good morning. ಎಲ್ಲಿ ಹೋಗ್ತಾ ಇದ್ದೀವಿ ರಿಯಾಜ್? ಏನೋಡ ಕನ್ನಡ ವಾಪಸ್ ಹೋಗ್ತಾ ಇದ್ದೀವಲ್ಲ, ಬೆಳಿಗ್ಗೆ ಹೊರಟಿದ್ದೀವಲ್ಲ. ಎಷ್ಟೊತ್ತಿಗೆ ಇರೋದು ನಮಗೆ ಫ್ಲೈಟು? ಗೊತ್ತಿಲ್ಲ. 10 o'clock. ಇವಾಗ 6:30 ಆಗಿದೆ. ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಲ್ಲ. ಅಜ್ಜಿ ಎಲ್ಲಿದ್ದಾರೆ? ಅಲ್ಲಿ ಅಜ್ಜಿ ಪ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರಲ್ಲ. ಎಲ್ಲ ಇಲ್ಲಿದ್ದಾರಲ್ಲ. ನಮಗೆ ಎಲ್ಲರೂ ಹಾಯ್ ಹೇಳಿ. ಹಾಯ್ 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 ಸುನೋಷ್. ಹಾಯ್ ಅಲ್ಲ, ಇವಾಗ ಬಾಯ್ ಹೇಳೋದು. ಎಲ್ಲಿದೆಯಾ? ಏರ್ಪೋರ್ಟ್ ರೀಚ್ ಆಯ್ತಲ್ಲ, ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೊ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇನ್ನು 10:30 ಇರೋದು ನಮ್ಮದು ಫ್ಲೈಟ್ ಡೆಲ್ಲಿಗೆ. ಇವಾಗ ಇನ್ನೂ 8:30 ಆಗ್ತಾ ಇದೆ ಅಷ್ಟೇ. ಎಲ್ಲರೂ ಇಲ್ಲಿದ್ದೀವಿ. ಇಲ್ಲಿ ಹಾಯ್ ಅಮ್ಮ. ಹಾಯ್ ಅಮ್ಮ. ಇಲ್ಲಿ ಹಾಯ್ ಅಮ್ಮ. ಎಲ್ಲರದು ಇನ್ನಿವರು ವೀಡಿಯೋದಲ್ಲಿ ಕಾಣಿಸಲ್ಲ. ಸೊ ಇವಾಗಲೇ ಎಲ್ಲರದು ಒಂದು ಬಾಯ್. ಒಂದು ತಿಂಗಳಿಗೆ ಬಂದಿದ್ದರು, ಸಾಕಾಗಲಿಲ್ಲ, ಎಲ್ಲಿ ಹೋಗಲಿಲ್ಲ, ಹೊರಡ್ತಿದ್ದಾರೆ, ಬೇಜಾರಾಗ್ತಾ ಉಂಟು. ಹೋಗಲೇಬೇಕಲ್ಲ, ಅವರವರ ಕೆಲಸಕ್ಕೆ ಅವರು ಹೋಗಲೇಬೇಕು. ಹಾಗಾಗಿ ಅವರನ್ನು ಖುಷಿಯಿಂದ ನಾವು ಎಲ್ಲರೂ ಫ್ಯಾಮಿಲಿ ಬಂದು ಕಳಿಸಿಕೊಡ್ತಾ ಇದ್ದೀವಿ. ಯಾರು ಅಳ್ಲಿಕ್ಕಿಲ್ಲ, ನಾನು ಅಳ್ತಿಲ್ಲ. ಆಮೇಲೆ ಹೋಗ್ತಾ ಯಾವಾಗಲೂ ಅಳ್ತಾ ಹೋಗೋದು. ಅದಕ್ಕೆ ಇವತ್ತು ಯಾರು ಅಳ್ಲಿಕ್ಕಿಲ್ಲ ಅಂತ ಹೇಳಿದ್ದೀನಿ ನಾನು. ಖುಷಿಯಾಗಿ ಹೋಗೋದು ಅಂತ. ಟ್ರಿಪ್ ಹೋಗೋ ಥರ ಹೋಗಿ ಬರ್ತಾ ಇರೋದು. ಇನ್ನೊಂದು ಸರಿ ಬರ್ತೀವಿ ಇದೇ ಥರ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್ ಇಂಡಿಯಾ. ಬೆಂಗಳೂರು ಒಂದು 1 ಮಂತ್ 1 ಅವರ್ ಥರ ಹೆಂಗೆ ಫಾಸ್ಟಾಗಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಗಲೇ ವಾಪಸ್ ಹೋಗೋಣ. ಮೊನ್ನೆ ಅಷ್ಟೇ ಎಲ್ಲ ಲಗೇಜ್ ಇಳಿಸ್ಕೊಂಡು ಬಂದಿದ್ದು ನೆನಪು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಅಲ್ಲವೇ ಅಲ್ಲ ಚಿನಿ? ಮೊನ್ನೆ ಅಷ್ಟೇ ಬಂದಿದ್ದು ನೆನಪು. ಆಗಲೇ ವಾಪಸ್ ಹೋಗ್ತಾ ಇದ್ದೀವಿ ನಾವು. ರೇಂಜ್ ಹೋಗೋಕ್ಕೆ ಖುಷಿ ಇದೆಯಾ ಇಲ್ವಾ? ಇಲ್ವಾ? ಇಲ್ಲೇ ಇರೋಕ್ಕೆ ಖುಷಿನಾ? ಓಕೆ, ಬೇಗ ಬರೋಣ ವಾಪಸ್ ನೆಕ್ಸ್ಟ್ ಇಯರು ಹೋಗಿ. ಅವರೇ ಎಲ್ಲ ಕೆನಡಾಗೆ ಬರ್ತಾರಂತಲ್ಲ, ಅಜ್ಜಿ ತಾತ ಎಲ್ಲ ಕೆನಡಾಗೆ ಬರ್ತಾರಂತೆ. ಯಾ ಸೂಪರ್. ರೇಂಜ್ ರೆಡಿ, ಹೋಗೋಣ. ಬೆಂಗಳೂರು ಟು ಡೆಲ್ಲಿ. ವಿಂಗ್ ದೊಡ್ಡದಿದೆಯಾ? ಸೋ ಬಿಗ್ ಅಲ್ಲ? ಎಲಿಫೆಂಟಿಗೆ ವಿಂಗ್ ಇದೆಯಾ? ಮತ್ತೆ ಆಲ್ಮೋಸ್ಟ್ 11 ಗಂಟೆಗೆ ಟೇಕ್ ಆಫ್ ಆಯಿತು. ಹಾಫ್ ಆನ್ ಅವರ್ ಡಿಲೇ ಆಯಿತು. ಇನ್ನು 1
ನಾವಿಲ್ಲಿ ಡೆಲ್ಲಿಯಲ್ಲಿ ಮತ್ತೆ ಬ್ಯಾಗೇಜಸ್ ಕಲೆಕ್ಟ್ ಮಾಡ್ಕೋಬೇಕು ಬಿಕಾಸ್ ನಮಗೆ ಕೋವಿಡ್ ಟೆಸ್ಟ್ ಇರೋದ್ರಿಂದ ಇಲ್ಲಿ ಮತ್ತೆ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಮತ್ತೆ ರೀಚೆಕ್ ಇನ್ ಮಾಡಬೇಕು ನಾಳೆ ಬೆಳಗ್ಗೆ ನಮ್ಮ ನೆಕ್ಸ್ಟ್ ಫ್ಲೈಟ್ಗೆ. ನಾವು ಡೆಲ್ಲಿ ಏರ್ಪೋರ್ಟ್ ಇವಾಗ ಇಲ್ಲಿ ಟೆಸ್ಟ್ ತೊಗೋಬೇಕು. ಸೊ ಹೋಗ್ತಾ ಇದ್ವಿ. ಇದು ಎಕ್ಸಿಟ್ ಆಗಿ ಏರ್ಪೋರ್ಟಿಂದ ಲೆಫ್ಟ್ ಸೈಡಲ್ಲಿ ಫಸ್ಟ್ ಫ್ಲೋರಲ್ಲಿದೆ. ನಾವೆಲ್ಲಿ ತೊಗೋಬೇಕು ಟೆಸ್ಟ್ ಅದು. ಸೊ ಈ ಲ್ಯಾಬಲ್ಲಿ ಮಾತ್ರ ತೊಗೊಳ್ಳೋದು, ಬೇರೆ ಎಲ್ಲೂ ತೊಗೊಳ್ಳೋದಿಲ್ಲ. ಸೊ ಯಾರು ಡೆಲ್ಲಿ ಥ್ರೂ ಬಂದ್ರೂ ಈ ಲ್ಯಾಬ್ಗೆ ಹೋಗಬೇಕು. ಮಾಡಿದ್ವಿ ಟೆಸ್ಟು ಲೈಕ್ ಮಧ್ಯಾಹ್ನ 2 to 3 ಅಂತ ಪ್ರೀ ಬುಕ್ ಮಾಡಿದ್ವಿ. ಸೊ ಪ್ರೀ ಬುಕ್ ಆದವರಿಗೆ ಫಾಸ್ಟ್ ಕ್ಯೂ ಇರುತ್ತೆ. ಆ್ಯಕ್ಚುಲಿ RT-PCR ಮತ್ತು ರ್ಯಾಪಿಡ್ PCR ಎರಡಿದೆ. ಫಸ್ಟಿಗೆ ಬರೀ RT-PCR ಮಾತ್ರ ಅಲೌಡ್ ಅಂತ ಹೇಳ್ತಾಯಿದ್ರು, ಬಟ್ ಇವಾಗ ರ್ಯಾಪಿಡ್ PCR ಆಗುತ್ತೆ ಅಂತ ಹೇಳ್ತಾರೆ. ರ್ಯಾಪಿಡ್ PCR ಆದರೆ 1 ಅವರಲ್ಲೇ ರಿಸಲ್ಟ್ ಬರುತ್ತೆ. RT-PCR ಅಂದರೆ ಇಟ್ ಟೇಕ್ಸ್ ಲೈಕ್ 6-7 hours ಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ನಮಗೆ ಅದು ತೊಗೊಳ್ಳಲ್ಲ, ರ್ಯಾಪಿಡ್ PCR ಆಗಲ್ಲ ಅಂತ ಹೇಳಿದ್ದಕ್ಕೆ ನಾವು RT-PCR ಬುಕ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಇವಾಗ ಲೇ ಓವರ್ ಇರೋದ್ರಿಂದ ಇಷ್ಟು ಲೇ ಓವರ್ ತೊಗೊಂಡಿದ್ದು. ಸೊ ಹೋಟೆಲೆಲ್ಲ ಬುಕ್ ಮಾಡಿದ್ದು. ಇನ್ಫ್ಯಾಕ್ಟ್ RT-PCRಗೆ 500 ಅಷ್ಟೇ ಇರೋದು ಪರ್ ಪರ್ಸನ್ ಟೆಸ್ಟ್ಗೆ, ಬಟ್ ರ್ಯಾಪಿಡ್ PCRಗೆ 4000 ಆಗಿದೆ ಪರ್ ಪರ್ಸನ್. ಸೊ ಎನಿವೇಸ್ ನಮಗೆ ಹೋಟೆಲ್ ಚಾರ್ಜು ಮತ್ತು ಅದು ಎರಡು ಸೇಮ್ ಆಗುತ್ತೆ. ಸೊ ನಾವು ಯಾವ್ದು ತೊಗೊಂಡಿದ್ದಿದ್ರು ಎಲ್ಲ ಆಲ್ಮೋಸ್ಟ್ ಸೇಮ್ ಆಗ್ತಾಯಿತ್ತು. ಸ್ವಲ್ಪ ಲೇ ಓವರ್ ಕಮ್ಮಿ ಇರ್ತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ಒನ್ ಆ್ಯಂಡ್ ದ ಸೇಮ್. ಸೊ ಎನಿವೇಸ್ ಇವಾಗ ರ್ಯಾಪಿಡ್ PCRಗೆ ತುಂಬ ಲೈನ್ ಇದೆ. RT-PCRಗೆ ಅಷ್ಟೊಂದು ಲೈನ್ ಇಲ್ಲ. ಏರ್ಪೋರ್ಟಲ್ಲಿ ನಿಮಗೇನು ಒಂಥರ ಸ್ಕೈಯೆಲ್ಲ ಒಂಥರ ಫುಲ್ ಫಾಗಿ ಇದೆ, ಫುಲ್ ಸ್ಮೋಕ್. ಅದು ಆ್ಯಕ್ಚುಲಿ ತುಂಬ ಪೊಲ್ಯೂಟ್ ಆಗಿದೆ ಏರ್ ಅಂತ ಹೇಳ್ತಾ ಇದ್ರಲ್ವ. ಸೊ ಏನು ಕಾಣಿಸಲ್ಲ, ಸ್ಕೈ ಕ್ಲಿಯರ್ ಇಲ್ಲ, ಒಂಥರ ಸ್ಮೋಕ್ ತುಂಬಿಕೊಂಡಿರೋ ಥರ ಇದೆ ಡೆಲ್ಲಿಯಲ್ಲಿ. ಬೆಂಗಳೂರಲ್ಲಿ ಏರ್ ಕ್ವಾಲಿಟಿ ಎಷ್ಟಿದೆ? 100 ಸಮಥಿಂಗ್ ಇದೆ. ಇಲ್ಲಿ ಇವಾಗ ಪೊಲ್ಯೂಷನಿಂದಾಗಿ ಏರ್ ಕ್ವಾಲಿಟಿ 480, ಆಲ್ಮೋಸ್ಟ್ 500 ಹತ್ರ ಇದೆ ಏರ್ ಕ್ವಾಲಿಟಿ. 462 ಇದೆ. ಸೊ ಅಷ್ಟು ಪೊಲ್ಯೂಟ್ ಆಗಿದೆ. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಸನ್ನಿ ಇದೆ, ಆದರೆ ಏನು ಕ್ಲಿಯರ್ ಇಲ್ಲ, ಸ್ಕೈ ಫುಲ್ ಸ್ಮೋಕ್ ತುಂಬಿಕೊಂಡಿರೋ ಥರ ಇದೆ. ಅಷ್ಟು ಪೊಲ್ಯೂಟ್ ಆಗಿದೆ ಏರ್ ಇಲ್ಲಿ. ಆ್ಯಂಡ್ ನಾವಿವಾಗ ನಮ್ಮ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು RT-PCR ಟೆಸ್ಟ್ ಮಾಡಿಸ್ಕೊಂಡು ಇನ್ನೇನೊಂದು 6 to 8 hours ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ ರಿಸಲ್ಟ್ಸು. ಇವಾಗ ಸದ್ಯ ಹೋಟೆಲ್ಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಲಿಡೇ ಇನ್ ಬುಕ್ ಮಾಡಿದ್ದೀವಿ, ಏರ್ಪೋರ್ಟ್ ಹತ್ತಿರ ಇರೋದೆ ಹಾಲಿಡೇ ಇನ್, ಅದನ್ನು ಬುಕ್ ಮಾಡಿದ್ದೀವಿ. ಸೊ ಅವ್ರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇವಾಗ ಹೋಗಿಬಿಟ್ಟು ಒಂದು ಊಟ ಮಾಡಿ ಒಂದು ಚೆನ್ನಾಗಿ ರೆಸ್ಟ್ ಮಾಡೋದು. ಬೆಳಗ್ಗೆ 4 ಗಂಟೆ ತನಕ ಟೈಮ್ ಇದೆ. ಸೊ ಇದು ಇವಾಗ ಸದ್ಯ ನಾವು ಡೆಲ್ಲಿಯಲ್ಲಿ ತಗೊಂಡಿರೋ ರೂಮು ಹಾಲಿಡೇ ಇನ್ನಲ್ಲಿ. ಇದು ಏರ್ಪೋರ್ಟ್ ಒಳಗಡೆನೇ ಇದೆ. ಸಿನ್ಸ್ ನಮ್ಮದು ರಿಪೋರ್ಟ್ ಲೇಟಾಗಿ ಬರೋದ್ರಿಂದ ಸ್ವಲ್ಪ 6 hours ತಗೊಳ್ಳೋದ್ರಿಂದ ನಮಗೆ ಸ್ಟೇ ಮಾಡೋಕ್ಕೆ ಇದು ರೂಮ್ ಬುಕ್ ಮಾಡಿದ್ವಿ. ಇದು ಇವಾಗ ನಮ್ಮದು 1 ಡೇಗೆ ಇದಕ್ಕೆ ನಮಗೆ ಈ ಹೋಟೆಲ್ ರೂಮ್ಗೆ ಚಾರ್ಜ್ 12,000 ಆಗಿದೆ, 12,000 rupees. ಬಟ್ ನಾವಿದು 1 ಡೇ ಏನು ಇರ್ತಾ ಇಲ್ಲ. ನಮ್ಮದು ಎಷ್ಟು ಇವಾಗ ಸದ್ಯಕ್ಕೆ ನಮ್ಮದು ಆಲ್ಮೋಸ್ಟ್ ಒಂದು 10 hours ಇರ್ತೀವಿ ಅಷ್ಟೇ. ಇವಾಗ 3:30ಗೆ ನಾವು ಚೆಕ್ ಇನ್ ಆದ್ವಿ. 3:30 to ಇವಾಗ ನಮ್ಮದು ಬೆಳಗ್ಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೆ ಫ್ಲೈಟ್ ಇರೋದು. ಸೊ 1 o'clockಗೆಲ್ಲ ರೂಮ್ ಬಿಡ್ತೀವಿ ನಾವು. ಸೊ ಆಲ್ಮೋಸ್ಟ್ 10-11 hours ಈ ರೂಮು. ಸೊ ಅದಕ್ಕೆ ಆಲ್ಮೋಸ್ಟ್ 12,000 ಆಗಿದೆ, ಬಿಕಾಸ್ ಇದು ಏರ್ಪೋರ್ಟ್ ಒಳಗಡೆನೇ ಇರೋದ್ರಿಂದ. ಆ್ಯಂಡ್ ಅವರೇ ನಮ್ಮನ್ನು ಕರ್ಕೊಂಡೆಲ್ಲ ಬಂದು ಬಿಟ್ಟು ಎಲ್ಲ ಈಸಿಯಾಗಿ ಆಗುತ್ತೆ. ಇಲ್ಲಿ ಇವರು ಬಿದ್ಕೊಂಡಿದ್ದಾರೆ, ಫುಲ್ ಸುಸ್ತಾಗಿ ತಿಂದು ಬಿದ್ಕೊಂಡಿದ್ದಾರೆ ಅಲ್ಲ ರೇಂಜ್? ರೇಂಜ್ ಇವಾಗ ಇನ್ನೂ ಸ್ನಾನ ಮಾಡಬೇಕು. ಬೆಳಗ್ಗೆ 5:15 5 ಗಂಟೆಗೆ ಎದ್ದಿದ್ದಾನೆ. ಸೊ ಸ್ನಾನ ಎಲ್ಲ ಮಾಡಿಸಿಲ್ಲ ಅವನು, ಹಾಗೆ ಕರ್ಕೊಂಬಂದಿದ್ದು ಸ್ವಲ್ಪ ಬ್ರಷ್ ಮಾಡಿಸಿ. ಇವಾಗ ಸ್ನಾನ ಮಾಡಬೇಕಲ್ಲ ರೇಂಜ್? ಮಾಡೋಣ. ನೈಟ್ 9:15 ಆಗಿದೆ. ನಾವು ಒಂದು ಮಧ್ಯಾಹ್ನ ಟೆಸ್ಟ್ ಮುಗಿಸಿ ಊಟ ಮಾಡಿ ಮಲಗಿದವರು ಒಂದು 5-5:30 ಹಾಗೆ ಇವಾಗ ಎದ್ವಿ.
ಎಂಟು ಗಂಟೆ ಹಂಗೆ ಎದ್ವಿ. ಫುಲ್ ನಿದ್ದೆ ಬಂದಿತ್ತು. ಇವ್ರು ಇನ್ನೂ ಮಲಗಿದ್ದಾರೆ. ಎಬ್ಸಿದ್ರು ತಿರುಗಿಸಿ ಮತ್ತೆ ಮಲಗ್ತಾ ಇದ್ದಾನೆ. ಇವಾಗ 9:45 ಆಗಿದೆ, ಇನ್ನೂ ಮಲಗಿದ್ದಾನೆ. ಇವಾಗ ಡಿನ್ನರ್ ಆರ್ಡರ್ ಮಾಡಿದ್ವಿ. ಇನ್ನು ಊಟ ಮಾಡಿ ಮತ್ತೆ ಒಂದು ಸ್ವಲ್ಪ ಮಲಗೋದು. ಎನಿವೇಸ್ ನಮ್ಮ ಫ್ಲೈಟ್ ಇರೋದು 4 ಗಂಟೆಗಲ್ವಾ. ಸೊ ಇಲ್ಲಿಂದ ನಾವು 1 ಗಂಟೆಗೆಲ್ಲ ಹೊರಡ್ತೀವಿ. ಸೊ ಅಲ್ಲಿ ತನಕ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಮತ್ತೆ. ಆ್ಯಂಡ್ ನಾವು RT-PCR ಟೆಸ್ಟ್ ತೊಗೊಂಡಿದ್ದು 2:33 ಆಗಿತ್ತು ಮಧ್ಯಾಹ್ನ. ರಿಸಲ್ಟ್ ಇವಾಗ ಬಂತು ನಮ್ಗೆ. ಆಲ್ರೆಡಿ 7 o'clock ಹಾಗೆ ರಿಸಲ್ಟ್ ಸಿಕ್ತು. ಆಬ್ವಿಯಸ್ಲಿ ನೆಗೆಟಿವ್ ರಿಸಲ್ಟು. ಸೊ 5 hour ಒಳಗಡೆ ಬಂದಿದೆ ನಮಗೆ ರಿಸಲ್ಟು. RT-PCR 5 hour ಒಳಗಡೆ ನಮಗೆ ರಿಸಲ್ಟ್ ಸಿಕ್ಕಿದೆ. 1 ಗಂಟೆಗೆ ಹೋಟೆಲಿಂದ ಹೊರಟಿದ್ವಿ ನಾವು. ಚೆಕ್ಔಟ್ ಮಾಡಿದ್ವಿ ಹೋಟೆಲಿಂದ 1 ಗಂಟೆಗೆ. ಆ್ಯಂಡ್ ಇವಾಗ 2:30 ಆಯಿತು. ನಮ್ಮದು ಚೆಕ್ ಇನ್ ಆಯಿತು, ಬ್ಯಾಗ್ ಎಲ್ಲ ಇಮಿಗ್ರೇಷನ್ ಆಯಿತು, ಸೆಕ್ಯೂರಿಟಿ ಚೆಕ್ ಕೂಡ ಆಯಿತು. ತುಂಬ ಲೈನ್ಸ್ ಇತ್ತು. ಹೌದು, ಇಮಿಗ್ರೇಷನಲ್ಲಿ ಹೆವಿ ರಶ್ ಇತ್ತು. ಮಧ್ಯರಾತ್ರಿ ಆದ್ರೂ ಜನ ಜಾತ್ರೆ ಥರ ಇದೆ ಇವತ್ತು ಏರ್ಪೋರ್ಟಲ್ಲಿ. ಯಾವಾಗಲೂ ಹಿಂಗೆ ಇರುತ್ತೆ ಅನಿಸುತ್ತೆ ಆಬ್ವಿಯಸ್ಲಿ. ಸೊ ಮಧ್ಯರಾತ್ರಿ ಆಗಿದೆ, ಆದರೂ ಫುಲ್ ಇಮಿಗ್ರೇಷನಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಫುಲ್ ರಶ್ ಇತ್ತು. ಸೊ ಹೆಂಗೋ ಮಾಡಿಸ್ಕೊಂಡು ಬಂದ್ವಿ, ಮುಗಿಸ್ಕೊಂಡು. ಇನ್ನೂ 4 ಗಂಟೆಗೆ ನಮಗೆ ಫ್ಲೈಟ್ ಇರೋದು. 2:30 ಆಗಿದೆ, ಇನ್ನೂ 1.5 hour ಇದೆ. ಗುಡ್ ಮಾರ್ನಿಂಗ್ ರೇಂಜ್. ಬೆಳಗ್ಗೆ ಆಯಿತು ಬ್ರೇಕ್ಫಾಸ್ಟ್. We landed in Canada safely. Yeah. We are in Toronto. Touchdown ಆಗ್ತೇನೆ. ನಂಗೆ touchdown ಆಯಿತು ಅಂತ ಸಹ ಗೊತ್ತಾಗಿದ್ದಿಲ್ಲ. ರಿಯಾನ್ಸ್ಗೆ ಟಚ್ ಡೌನ್ ಆಗಿದೆ, ಗೊತ್ತಾಗಿಲ್ಲ ಅಂತೆ. ಅಷ್ಟು ಸ್ಮೂತಾಗಿ ಆಯಿತು. ಸೊ ಅವ್ನಿಗೆ ಗೊತ್ತೇ ಆಗಿಲ್ಲ ಯಾವ ಟಚ್ ಡೌನ್ ಆಯಿತು ಅಂತ. ಟಚ್ ಡೌನ್ ಆಯಿತು ಅಂತ. ಸೊ ಫೈನಲಿ ರೀಚ್ ಆಗಿದ್ದೀವಿ. 9:30ಗೆ ರೀಚ್ ಆಯಿತು. ಇವಾಗ 10 ಗಂಟೆ ಆಗಿದೆ. ಸಿಕ್ಕಿತ್ತೆಲ್ಲ ಬ್ಯಾಗೆಲ್ಲ ರೇಂಜ್. ಫೈನಲಿ ಲಾಸ್ಟ್ ಟೈಮ್ ಥರ ಆಗಲಿಲ್ಲ, ಎಲ್ಲ ಬ್ಯಾಗು ಸಿಕ್ತು ಪುಣ್ಯಕ್ಕೆ. ಲಾಸ್ಟ್ ಟೈಮ್ ನಮ್ಮದು ಬ್ಯಾಗೇಜ್ ಡಿಲೇ ಆಗಿಬಿಟ್ಟಿತ್ತು. 1 week, ಒಂದು ಬ್ಯಾಗ್ ಅಂತೂ 1 month ಲೇಟಾಗಿ ಸಿಕ್ಕಿದ್ದು. ಸೊ ಈ ಸರಿನೂ ಆಗಿಲ್ಲ, ಎಲ್ಲ ಬ್ಯಾಗು ಬಂದಿದೆ. ಸೊ ಗೋಯಿಂಗ್ ಹೋಮ್. ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಇಮಿಗ್ರೇಷನ್ ತುಂಬ ಬೇಗ ಆಯಿತು, ಏನು ಇಶ್ಯೂಸ್ ಇರಲಿಲ್ಲ. ಬೇಗ ಒಂದು ವಿತಿನ್ 20 minutes ಮುಗ್ದೋಗಿದೆ ಇಮಿಗ್ರೇಷನ್ ಎಲ್ಲ. ಫ್ಲೈಟಲ್ಲಿ ಆ್ಯಕ್ಚುಲಿ ಡಿಕ್ಲರೇಷನ್ ಫಾರ್ಮ್ ಕೊಟ್ಟಿದ್ದರು, ಬಟ್ ಅದೇನು ಯೂಸ್ ಆಗಿಲ್ಲ. ಇಲ್ಲಿ ಏರ್ಪೋರ್ಟ್ ಒಳಗಡೆನೇ ಇವಾಗ ಡಿಜಿಟಲ್ ಡಿಕ್ಲರೇಷನ್ ಇದೆ. ಇವಾಗ ಮಾನಿಟ್ರಲ್ಲಿ ನಾವೇ ಮಾಡೋದು, ಡಿಕ್ಲರೇಷನ್ ಬರೆಯೋದೆಲ್ಲ ಇಲ್ಲ ಇವಾಗ. ಸೊ ಅದು ಎಲ್ಲ ಆಯಿತು. ಅದಾಗಿ ಇಮಿಗ್ರೇಷನ್ ಆಯಿತು, ಬಂದುಬಿಟ್ವಿ. ಅವ್ರು ಜಾಸ್ತಿ ಏನೂ ನೋಡೂ ಇಲ್ಲ ಆ್ಯಕ್ಚುಲಿ. ನಮ್ಮದು ಪಾಸ್ಪೋರ್ಟ್, ವ್ಯಾಕ್ಸಿನೇಷನ್ ಪಾಸ್ಪೋರ್ಟ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಅವರು ನೋಡೇ ಇಲ್ಲ. ಜಸ್ಟ್ ಏನು ಅಂತ ಕೇಳಿದ್ರು, ಬಿಟ್ಬಿಟ್ರು. ಸೊ 20 minutes ಮುಗ್ದೋಯ್ತು. ಸೊ ಇವಾಗ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಏನು ಬ್ರೇಕ್ಫಾಸ್ಟ್ ಮಾಡೋಣ ರೇಂಜ್? ಅವನಿಗೆ ಇವಾಗ ಮನೆಗೆ ಹೋಗಿ ಉಪ್ಪಿಟ್ಟು ಮಾಡಬೇಕಂತೆ. ಅವನದು ಫೇವ್ರೆಟ್ ಉಪ್ಪಿಟ್ಟು. ನಿಮಿಷ, ನೀನು ಹೋಗ್ತೀಯ ಒಳಗೆ? ಏನು ಚಳಿ ಆಗ್ತಿದೆಯಾ? ಎಷ್ಟಿದೆ ಗೊತ್ತಾ ಟೆಂಪ್ರೇಚರು?
6 ಡಿಗ್ರಿ ಇದೆ. 6 ಎಸ್ ಬಾಬಾ ಮೊನ್ನೆ ಅಷ್ಟೇ ಎಲ್ಲ ಬ್ಯಾಗ್ ಕಾರಲ್ಲಿ ಹಾಕೊಂಡು ಹೋಗಿದ್ದು ನೆನಪಲ್ಲ ಚಿನಿ. ಇವಾಗ ವಾಪಸ್ ಬಂದು ಸಹ ಆಯ್ತು ನಾವು. ಸೊ ಕ್ವಿಕ್ ಅಲ್ಲ, ಹೋಗಿದ್ದು 1 ಮಂತ್ಗೆ, ಆದರೂ ಹೊಸ ಫಸ್ಟ್ ಟೈಮ್ ಬರ್ತಿದ್ದೀವಿ ಮನೆಗೆ ಅನ್ನೋ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಹೌದು ರೇಯನ್ಶಿಗೆ ಇವಾಗ ಹೊಸದಾಗಿ ಬಂದಿರೋ ಥರ ಫೀಲ್ ಆಗ್ತಿದೆ ಅಂತೆ ಈ ಮನೆಗೆ. ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದಾನಲ್ಲ. ಸೊ ಯಾಕೆಂದ್ರೆ ತುಂಬಾ ಖಾಲಿ ಇದೆ ಮನೆ ಅದಕ್ಕೆ. ಅದಕ್ಕೆ ಓಕೆ. ಸೊ ಇವಾಗ ಲಾಂಗ್ ವಿಡಿಯೋ ಆಯ್ತಿದು. ಬೆಂಗಳೂರಿಂದ ಡೆಲ್ಲಿ ತನಕ ಇಲ್ಲಿ ತನಕ ಬಂದ್ವಿ ಈ ವಿಡಿಯೋದಲ್ಲಿ ನಾವು. ಸಾರಿ, ಬೆಂಗಳೂರಿಂದ ಟೊರೊಂಟೊ ತನಕ ಬಂದ್ವಿ ಈ ವಿಡಿಯೋದಲ್ಲಿ ನಾವು. ಸೊ ಇವಾಗ ಸದ್ಯ ಬೆಂಗಳೂರು ಟು ಟೊರೊಂಟೊ ಬಂದ್ವಿ, ಇವಾಗ ಡೆಲ್ಲಿ ಬಂದು ಟೊರೊಂಟೊ ಬಂದ್ವಿ. ಸೊ ಇವಾಗ ಈ ವಿಡಿಯೋನ ಸದ್ಯಕ್ಕೆ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ಮುಂದೆ ನೋಡೋಣ ಏನೇನು ಅಂತ. ಸೊ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಮ್ಮ ಜೊತೆ ನೀವು ಟೊರೊಂಟೋಗೆ ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್ ನಮ್ಮ ಮನೆಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.